ದಕ್ಷಿಣ ಕನ್ನಡ ಜಿಲ್ಲೆಡು 14 ತಾರೀಕು ಗುರುವಾರ ಮುಟ್ಟ ಕೊರೋನಾ ಸೋಂಕಿತೇರನ ಒಟ್ಟು ಸಂಖ್ಯೆ 16 ಇತ್ತಿನಲ್ಪ 13ನೇ ದಿನಟ್ಟು ಪಂಡ ಶುಕ್ರವಾರ 11 ಪ್ರಕರಣ ಪತ್ತೆಯಾದ 13ಕ್ಕೆ ಏರ್ದಂಡು ದೆಹಲಿರ್ದು ಬತ್ತದಿತ್ತಿನ ಉಪ್ಪಿನಂಗಡಿ ಮೂಲದ 39 ವರ್ಷ ಪ್ರಾಯದ ವ್ಯಕ್ತಿನ ಏಪ್ರಿಲ್ 1 ತಾರೀಕಿಗೆ ಜಿಲ್ಲಾಡಳಿತದ ವೈದ್ಯಕೀಯ ನಿಗಾ ಘಟಕಡು 14 ದಿನದ ಕ್ವಾರಂಟೈನ್ ದೀದಿತ್ತೇರು ಇಂಬೆರೆನ ಏಪ್ರಿಲ್ 2 ತಾರೀಕದ ಪರೀಕ್ಷೆಡು ನೆಗೆಟಿವ್ ವರದಿ ಬತ್ತದಿತ್ತನಲ್ಲ ಏಪ್ರಿಲ್ 13 ತಾರೀಕದ 11 ಪರೀಕ್ಷೆಡು ಪಾಸಿಟಿವ್ ವರದಿ ಬೈದನು ಸೋಂಕು ದೃಢ ಆಯ್ನ ಕಾರಣಡು ಎಂಬೆರೆನು ಕುಡ್ಲ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆಗೆ ಸ್ಥಳಾಂತರ ಮಂತದು ಚಿಕಿತ್ಸೆಯನ್ನು ದುಂಬರಿಸಾದೇರು ಇಂದು ಜಿಲ್ಲೆದ 13ನೇ ಪ್ರಕರಣ ಆದ 16 ದಿನದ ಬೊಕ್ಕ ಹೊಸ ಒಂಜಿ ಪ್ರಕರಣ ತೋಜಿದು ಬೈದಿಲೆಕ್ಕ ಆತನು ಈ ಪೈಕಿಡು ಚಿಕಿತ್ಸೆ ಪೂರೈಸಾದು 9 ಜನ ಗುಣಮುಖ ಆಯ್ನಕ್ಲೆಲ್ಲ ಎಲ್ಲೆಡೆ ಕ್ವಾರಂಟೈನ್ ಉಪ್ಪೆರೆ ಬಂತೇರು ಮೊಕಲ ಮಿತ್ತು ನಿಗಾ ದುಂಬರಿದನು.